ಸಚಿವರಾದ ಬಳಿಕ ಎಸ್ ಅಂಗಾರ್ ಅವರು ಮೊದಲ ಬಾರಿಗೆ ಮಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ನಿಂದ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ ಸಚಿವ ಎಸ್ ಅಂಗಾರ್ ಅವರನ್ನ ಜಿಲ್ಲಾ ಬಿಜೆಪಿ ನಾಯಕರು ಅದ್ದೂರಿಯಾಗಿ ಸ್ವಾಗತಿಸಿದರು. ತದಬಳಿಕ ನೇರವಾಗಿ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಆಗಮಿಸಿದ ಸಚಿವರು ಕ್ಷೇತ್ರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನ ಪಡೆದುಕೊಂಡರು. ಇದೇ ವೇಳೆ ಕ್ಷೇತ್ರದ ವತಿಯಿಂದ ಸಚಿವರನ್ನ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಸಚಿವರು ಸಚಿವ ಸ್ಥಾನ ಸಿಕ್ಕಿರುವುದಕ್ಕೆ ಸಂತಸವಾಗಿದೆ, ಎಲ್ಲ ನಾಯಕರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಸಚಿವರಾಗಿ ಮೊದಲ ಭೇಟಿ ಮಂಜುನಾಥೇಶ್ವರ ಕದ್ರಿ ಮಂಜುನಾಥೇಶ್ವರ ಸಾನ್ನಿಧ್ಯಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿದ್ದೇನೆ. ಇದು ಎಲ್ಲವೂ ಆಗಬೇಕಾದ್ರೆ ಪರಮಾತ್ಮನ ಅನುಗ್ರಹವೇ ಇವತ್ತು ಮುಖ್ಯವಾಗಿರುವಂಥದ್ದು. ಆ ಒಂದು ದಿಕ್ಕಿನಿಂದ ಈ ಒಂದು ಸೃಷ್ಟಿ ಜನ್ಮ ಆಗಬೇಕಾದ್ರೂ ಕೂಡ ಪರಮಾತ್ಮನ ಅನುಗ್ರಹವೇ ಆಗಿದೆ. ಕಣ ಎಲ್ಲವೂ ಕೂಡ ನಮಗೆ ಅನುಗ್ರಹ ಆಗಬೇಕಾದ್ರೆ ಪರಮಾತ್ಮನ ಅನುಗ್ರಹದಿಂದ ಬಂದಿದೆ. ಆ ಒಂದು ನೆಲೆಯಿಂದ ಆ ಒಂದು ದೇವರ ಒಂದು ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂದರೆ ಮೊಟ್ಟ ಮೊದಲೇ ಬಂದೇನೆ ಈ ಒಂದು ಸಾನ್ನಿಧ್ಯಕ್ಕೆ. ದೇವರ ಮಂಗಳಾರತಿ ದೇವರ ಪೂಜೆಯನ್ನು ನಡೆಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನಗಂತೂ ಭಾರಿ ಸಂತೋಷ ಆಗಿದೆ. ನನ್ನ ಕ್ಷೇತ್ರದ ಜನತೆಗೂ ಕೂಡ ಸಂತೋಷ ಆಗಿದೆ, ಜಿಲ್ಲೆಯ ಜನತೆಗೂ ಇಡೀ ರಾಜ್ಯದ ಜನತೆ ತುಂಬ ಸಂತೋಷ ಆಗಿದೆ. ಇನ್ನು ಅತೃಪ್ತ ಶಾಸಕರ ಬಗ್ಗೆ ಸಚಿವರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬೇಕು, ಗೊಂದಲ ಹೇಳಿಕೆ ನೀಡುವುದರಿಂದ ಪಕ್ಷ ಸಂಘಟನೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿದರು. ನಾವು ಅತೃಪ್ತಿಯನ್ನು ಮಾಡಿಕೊಳ್ಳೋದಕ್ಕೆ ನಾವು ಯಾರನ್ನ ಹೇಳಲಿಕ್ಕಾಗೋದಿಲ್ಲ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂಘಟನೆಯ ಇದನ್ನು ಕೂಡ ಯೋಚನೆ ಮಾಡಬೇಕು. ಹಾಗಿದೆ ಕಾರಣ ಇವತ್ತು ಈಗ ನಾವೇನು ಮಾಡಬೇಕು? 6 ಬಾರಿ ನಮ್ಮ ಕ್ಷೇತ್ರ ಜನ ಕೊಟ್ಟಿದ್ದಾರೆ ಅಂದರೆ ನಾವು ಸಂಘಟನೆ ಒಳಗಿರೋ ಹೊತ್ತಿಗೆ ಈ ರೀತಿಯ ಗೊಂದಲವನ್ನು ಮಾಡಿಕೊಳ್ಳುವಂಥ ಸಂಘಟನೆಗಳ ಯಾರಿಗೂ ಒಳ್ಳೆಯದಲ್ಲ. ಇಷ್ಟೇ ನಾವು ಹೇಳೋದು. ಇನ್ನು ಶಾಸಕರಾದ ವೇದವ್ಯಾಸ್ ಕಾಮತ್, ಸಂಜೀವ ಮಠಂದೂರು, ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ದಿವಾಕರ್ ಪಾಂಡೇಶ್ವರ, ಕದ್ರಿ ವಾರ್ಡ್ ಕಾರ್ಪೊರೇಟರ್ ಮನೋಹರ್ ಶೆಟ್ಟಿ ಇನ್ನಿತರರು ಸಚಿವರಿಗೆ ಸಾಥ್ ನೀಡಿದ್ದಾರೆ.